ಪಕ್ಷವನ್ನು ತಾಯಿ ಸ್ಥಾನದಲ್ಲಿರಿಸಿ ಸಂಘಟನೆಯನ್ನ ಮಾಡಿ ದೇಶಕ್ಕಾಗಿ ಹೋರಾಟ ನಡೆಸಿದ ಕಾರ್ಯಕರ್ತರ ಶ್ರಮದ ಫಲವಾಗಿ ಇಂದು ಭಾರತ ಸಶಕ್ತವಾಗಿದೆ. ಬಾಲ್ಟಿಲಾ ಗ್ರಾಮದ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದರೆ ಪ್ರತಿ ಗ್ರಾಮವೂ ಬಾಲ್ಟಿಲಾ ಗ್ರಾಮವಾಗುತ್ತದೆ. ಹಳ್ಳಿಯಿಂದ ದಿಲ್ಲಿಯವರೆಗೆ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ಅಧಿಕಾರ ಪಡೆಯಬೇಕು. ಈ ನಿಟ್ಟಿನಲ್ಲಿ ಪಕ್ಷವನ್ನು ಸಂಘಟನಾತ್ಮಕವಾಗಿ ಬೆಳೆಸಿ ಚುನಾವಣಾ ರೂಪುರೇಷೆಗಳನ್ನ ತಯಾರಿಸುವ ಕೆಲಸ ಕಾರ್ಯಕರ್ತರು ಮಾಡಬೇಕು ಎಂದು ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಹೇಳಿದ್ದಾರೆ. ಬಾಲ್ಟಿಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಬೂತ್ಗಳ ಅಧ್ಯಕ್ಷರುಗಳ ಮನೆಗೆ ಭೇಟಿ ನೀಡಿ ಅಧ್ಯಕ್ಷರಿಗೆ ಗೌರವ ಸಲ್ಲಿಸಿ ಮನೆಗೆ ನಾಮಫಲಕ ಅನಾವರಣ ಮಾಡಿದ ಬಳಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ದೀನ್ ದಯಾಳ್ ಅವರ ಅಂತ್ಯೋದಯದ ಕಲ್ಪನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಾಯಕರು ಸಾಕಾರಗೊಳಿಸಿದ್ದಾರೆ ಎಂದರು. ಬೆಂಚಿನ ಚಿಲ್ಲರೆ ಕಳೆದು ಆಣೆಗೆ ಸಿಕ್ಕಿದಿನ ಭಾರಿ ಮಲ್ಲ ಈ ಭಾಗಗಳು ಸೋತಿ ಬೊಕ್ಕಲ 5 ವರ್ಷ ಜನ ಸೋತುದರಿಂದ ನಡೆಸುತ್ತಿ ಈ ಭಾಗದಲ್ಲಿ MLA ಮಾಡದೆ ಭಾರತೀಯ ಜನತಾ ಪಕ್ಷ ಎರಡು ಪಾದಯಾತ್ರೆ ದುಪ್ಪಡು ఒక భార్యాత కార్యక్రమం ಅವರು కొంచె ದಿನಲೇ ಹೆಂಗೆ ಸೋತುದೇ ಬರುವ ಭಾವನೆ ಈ ಭಾಗಗಳು ಬಂದಿದ್ದಾರೆ. ನಿರಂತರವಾದ ಕಾರ್ಯಕರ್ತರು